ಕೈ ಸಖತ್ ಫ್ರೀಸ್ ಆಗುತ್ತೆ. ನನ್ನ ಕೈ ನೋಡ್ತಾ ಇರ್ಬೋದು ನೀವು, ಫುಲ್ ರೆಡ್ ಆಗಿದೆ ಫಿಂಗರ್ಸ್ ಎಲ್ಲ. ನಾರ್ಮಲ್ ಸ್ಕಿನ್ ಅಂತ ಹೇಳ್ಬೋದು. ಅಂದರೆ ಒಂದು ಸ್ವಲ್ಪ ಪಿಂಪಲ್ ಬರೋದಿಲ್ಲ, ಒಂದು ಸ್ವಲ್ಪ ಕಮ್ಮಿ ನನ್ನ ಈ ಸ್ಕಿನ್ ಟೈಪ್ಗೆ. ಟಚ್ ವುಡ್. ಬೆಳಗ್ಗೆ ನೋಡೋರಿಗೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡೋರಿಗೆ ಗುಡ್ ಆಫ್ಟರ್ನೂನ್, ಸಂಜೆ ನೋಡೋರಿಗೆ ಗುಡ್ ಆಫ್ಟರ್ನೂನ್, ಸಂಜೆ ನೋಡೋರಿಗೆ ಗುಡ್ ಈವ್ನಿಂಗ್. ಹಾಯ್ ಪೆಂಗ್ವಿನ್. ಹೆಂಗೋಗೋದು ಪೆಂಗ್ವಿನ್ ಹೆಂಗೆ ಹೋಗೋದು? ಎಲ್ಲೋಗ್ತಾ ಇದೆಯಾ ರೇಂಜ್? ಎಲ್ಲೋಗ್ತಾ ಇದೆಯಾ? ಚಳಿ ಆಗ್ತಾ ಇದೆಯಾ? ಎಷ್ಟಿದೆ ಗೊತ್ತಾ ಟೆಂಪ್ರೇಚರು? -1. ಎಷ್ಟಿದೆ? -1. ಎಸ್. ಮ್ಯೂಸಿಯಂ ಥರನೇ ಡಿಸೈನ್ ಮಾಡಿದ್ದಾರೆ. ಎಲ್ಲ ಒಂದು ಮ್ಯೂಸಿಯಮಲ್ಲಿ ಇಟ್ಟಿರೋ ಸ್ಟ್ಯಾಚ್ಯೂಗಳ ಥರನೇ ಇದೆ ಈ ಸ್ಟೇಷನು. ಮ್ಯೂಸಿಯಂ ಥರನೇ ಇದೆ ಆ್ಯಕ್ಚುಲಿ. ರೇಂಜ್ ಸ್ಟೇಷನ್ ತೋರಿಸಿದೆ. ಅಲ್ಲಿ ಇಳಿದ ತಕ್ಷಣವೇ ಈ ಮ್ಯೂಸಿಯಂ ಸಿಗುತ್ತೆ. ಸೊ ಆ ಸ್ಟೇಷನ್ಗೆ ಮ್ಯೂಸಿಯಂ ಅಂತ ಹೆಸರಿಟ್ಬಿಟ್ಟಿದ್ದಾರೆ. ಸೊ ಇದು ಇಲ್ಲಿನ ಒಂದು ಮ್ಯೂಸಿಯಂ. ಆಬ್ವಿಯಸ್ಲಿ ಇವಾಗ ಕ್ಲೋಸ್ ಇದೆ. ನಾವು ಒಳಗಡೆ ಹೋಗೋಕ್ಕೆ ಬಂದಿಲ್ಲ, ಸುಮ್ಮನೆ ಕ್ರಿಸ್ಮಸ್ ಲೈಟ್ಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿರೋದು. ಸೊ ಅದ್ರ ಜೊತೆಗೆ ಈ ಮ್ಯೂಸಿಯಂ ಹತ್ರ ಯುನೀಕ್ ಆಗಿದೆ ಈ ಸ್ಟ್ರಕ್ಚರ್ ಬಿಲ್ಡ್ ಮಾಡಿರೋದು. ಸೊ ಅದನ್ನು ತೋರಿಸಿರೋದು ಅಲ್ಲ ರೀ. ಹಿಂಗೆ ಸ್ಕ್ವೇರ್ ಒಂಥರ ಟ್ರಯಾಂಗಲ್, ಆಮೇಲೆ ಡೈಮಂಡ್ ಶೇಪಲ್ಲಿದೆ ಅಲ್ಲ ಬಿಲ್ಡಿಂಗು.
ಸ್ಲೈಡ್ಸ್ ಎಲ್ಲ ಇವಾಗ ಆಲ್ರೆಡಿ ಹಾಕಿದ್ದಾರೆ ಇಲ್ಲಿ ಡೌನ್ ಟೌನಲ್ಲಿ ಒಂದು ಸ್ವಲ್ಪ. ಸೊ ಅದನ್ನು ನೋಡೋಕ್ಕೆ ಅಂತ ಚಳಿ ಇದ್ರೂ ಬಂದಿದ್ದೀವಿ. ಫುಲ್ ಚಳಿ ಇದೆ, ಕೈಯೆಲ್ಲ ಫ್ರೀಸ್ ಆಗ್ತಾ ಇದೆ. ಗ್ಲೌಸ್ ಹಾಕಿದ್ರು ಬಟ್ ನಾನಿವಾಗ ತೆಗ್ದಿದ್ದೀನಿ ಅಲ್ಲ ರೀ. ಹೌದು, ಅವನು ಟೂ ಗ್ಲೌಸ್ ಹಾಕ್ಕೊಂಡಿದ್ದಾನೆ ಅಂದ್ರೂ ಫುಲ್ ಚಳಿ ಇದೆ. ಇದೆಲ್ಲ ಫುಲ್ ಸ್ಟ್ರೀಟ್ಗೆ ಲೈಟ್ಸ್ ಹಾಕಿದ್ದಾರೆ. ಸೊ ಅದನ್ನು ನೋಡೋಕ್ಕೆ ಅಂತ ನಾವು ಬಂದಿರೋದು ಇವತ್ತು. ಮನೆಯಲ್ಲೇ ಎಷ್ಟು ಕೂರೋದು, ಚಳಿ ಇದ್ರೂ ಇಲ್ಲಿ ಇದನ್ನು ಅಡ್ಜಸ್ಟ್ ಮಾಡಿಕೊಂಡು ಇಲ್ಲಿ ತಿರ್ಗಾಡಕ್ಕೆ ಹೋದರೆ ಮಾತ್ರ ನಮಗೇನೋ ನೋಡೋಕ್ಕಾಗೋದು. ಚಳಿ ಇದೆ ಅಂತ ನಾವು ಕೂತ್ರೆ ಮನೆಯಲ್ಲೇ ಇರ್ತೀವಿ, ಯಾಕಂದರೆ ಇನ್ನೂ 6 ತಿಂಗಳು ಆಲ್ಮೋಸ್ಟ್ ಚಳಿನಲ್ಲೇ ಇರ್ತೀವಿ. ಸೊ ಹಂಗಾಗಿ ಚಳಿ ಇದ್ರೂ ಎಲ್ಲ ಫುಲ್ ಕವರ್ ಮಾಡ್ಕೊಂಡು ಹೋಗ್ತಾ ಇರೋದು. ಹೌದೌದು, ಕ್ಯಾಂಪ್ ಫೈರ್, ಅರ್ಬನ್ ಕ್ಯಾಂಪ್ ಫೈರ್ ಅಂತ ಅಲ್ಲೇ ಒಂದು ಮಾಡಿದ್ರು ಆವಾಗಲೇ. ಅದು ಬಂದುಬಿಟ್ಟು ಅರ್ಬನ್ ಕ್ಯಾಂಪ್ ಫೈರ್ ಅಂತ, ಅದು ಹೊಸದಾಗಿ ಮಾಡಿರೋದಂತೆ. ತುಂಬ ಕಡೆ ಲೈಟ್ಸ್ ಹಾಕಿದ್ದಾರೆ ಟೊರೊಂಟೋದಲ್ಲಿ ಹೋಲ್. ಬಟ್ ನಾವು ಇವತ್ತಿರೋದು ಇದೊಂದು ಬ್ಲೋರ್ ಆ್ಯಂಡ್ ಯಾರ್ಕ್ ಸ್ಟ್ರೀಟ್ ಅಂತ. ಇಲ್ಲಿ ಇವತ್ತು ನಾವು ಈ ಸ್ಟ್ರೀಟಿಗೆ ಬಂದಿರೋದು, ನೋಡ್ಕೊಂಡು ಹೋಗೋಣ ಅಂತ. ಇನ್ನೂ ತುಂಬ ಜಾಗ ಇದೆ. ಇನ್ನೊಂದು ಡಿಸ್ಟಿಲರಿ ಸ್ಟ್ರೀಟ್ ಅಂತ ಒಂದಿದೆ, ಅದು ಇನ್ನೂ ಚೆನ್ನಾಗಿದೆ ಆ್ಯಕ್ಚುಲಿ. ಡಿಸ್ಟಿಲರಿ ಮಾರ್ಕೆಟ್ ಅಂತ ಎಲ್ಲ ಇರುತ್ತೆ, ಅದು ಇನ್ನೊಂದ್ಸರಿ ಹೋಗಬೇಕು. ಇವಾಗ ಸದ್ಯಕ್ಕೆ ಒಂದು ಬ್ಲೋರ್ ಆ್ಯಂಡ್ ಯಾರ್ಕ್ ಸ್ಟ್ರೀಟಲ್ಲಿ ನಾವು ಲೈಟ್ಸ್ ನೋಡ್ತಾ ಇದ್ದೀವಿ. ಅಲ್ಲ ಚಿನಿ, ಚಳಿಯಲ್ಲೂ ನೋಡಿ ಮೂಗೆಲ್ಲ ಕೆಂಪಾಗಿದೆ ಆ್ಯಕ್ಚುಲಿ ಚಳಿಗೆ. ಸೆಫೋರಾ, ಸಿ ಇದು ಗರ್ಲ್ಸ್ದು ಮೇಕಪ್ ಹೆವನ್. ಸೆಫೋರಾ ಕ್ಲೋಸ್ ಆಗಿದೆ ಆಬ್ವಿಯಸ್ಲಿ. ಕೈ ಸಖತ್ ಫ್ರೀಸ್ ಆಗುತ್ತೆ. ನನ್ನ ಕೈ ನೋಡ್ತಾ ಇರ್ಬೋದು ನೀವು, ಫುಲ್ ರೆಡ್ ಆಗಿದೆ ಫಿಂಗರ್ಸ್ ಎಲ್ಲ. ಕೈ ಮತ್ತು ಸ್ವಲ್ಪ ಮುಖಕ್ಕೆ ಜಾಸ್ತಿ ಫ್ರೀಸ್ ಆಗುತ್ತೆ. ಇವಾಗ ಸದ್ಯಕ್ಕೆ ಬಾಡಿ ಏನೂ ಚಳಿ ಆಗ್ತಾ ಇಲ್ಲ, ಬರೀ ಫಿಂಗರ್ಸು, ಕೈ ಹಿಂಗೆ ಮಾಡೋಕ್ಕಾಗ್ತಿಲ್ಲ. ಇಷ್ಟೇ ಆಗೋದು, ಫುಲ್ ಬೆಂಡ್ ಮಾಡೋಕ್ಕೂ ಆಗಲ್ಲ, ಅಷ್ಟು ಫ್ರೀಸ್ ಆಗಿಬಿಟ್ಟಿದೆ ಹ್ಯಾಂಡು. ಏನ್ಸ್ದು ಗ್ಲೌಸ್, ಸಿ ಅವನು 2 ಗ್ಲೌಸ್ ಹಾಕ್ಕೊಂಡಿದ್ದಾನೆ ದಪ್ಪದು. ಅದಕ್ಕೆ ಅವನು ನೀನು ದಪ್ಪದ 2 ಹಾಕ್ಕೊಂಡಿದ್ದೆ, ಸೊ ನಿಂಗೆ ಅಷ್ಟು ಫೀಲ್ ಆಗ್ತಾ ಇಲ್ಲ. ಇಲ್ಲಾಂದರೆ ಕೈ ಲೈಟ್ಸು. ಸೊ ಫುಲ್ ಇಲ್ಲೆಲ್ಲ ಇನ್ನೂ ಇವಾಗ ಸ್ಟಾರ್ಟಿಂಗ್ ಅಷ್ಟೇ, ಇನ್ನು ಮುಂದೆ ಹೋಗ್ತಿದ್ದಂಗೆ ಇನ್ನೂ ತುಂಬ ಲೈಟ್ಸ್ ಹಾಕ್ತಾರೆ. ಸೊ ನಾವು ಇವಾಗ ಇಲ್ಲಿ ಬಂದು ನೋಡ್ತಾ ಇದ್ದೀವಿ ಲೈಟ್ಸ್. ಯಾವಾಗಲೂ ಜನ ಇರೋದಿಲ್ಲ ಆ್ಯಕ್ಚುಲಿ ಇಲ್ಲಿ. ನೀವು ನೋಡಿರ್ಬೋದು, ನಾನು ಮುಂಚೆ ಮಾಡಿರೋ ವೀಡಿಯೋಸಲ್ಲೆಲ್ಲ ಸ್ಟ್ರೀಟ್ಸಲ್ಲಿ ಜನನೇ ಇರ್ತಾ ಇರಲಿಲ್ಲ. ಬಟ್ ಇವಾಗ ಇಲ್ಲೆಲ್ಲ ಚೆನ್ನಾಗಿ ಲೈಟ್ಸ್ ಹಾಕಿರೋದ್ರಿಂದ ಎಲ್ಲ ತುಂಬ ಜನ ಇದ್ದಾರೆ ಆ್ಯಕ್ಚುಲಿ. ಸೊ ನಾವು ಬಂದ್ವಿ ಒಂದು ರೌಂಡ್ ಅಲ್ವರಿ? ಹಾಂ, ನೀವು ಅನ್ಕೋತಾ ಇರ್ಬೋದು ಟೈಮ್ ಎಷ್ಟು, ಇಲ್ಲೆಲ್ಲೋ ನಾವಿವಾಗ ಇಷ್ಟು ಕತ್ಲೆ ಆಗಿದೆ, ಸೊ ಟೈಮ್ ಒಂದು 7 ಗಂಟೆ 8 ಗಂಟೆ 9 ಗಂಟೆ ಆಗಿರ್ಬೋದು ಅಂತ.
ಬಟ್ ಟೈಮ್ ಆಗಿರೋದು ಇನ್ನೂ 5 ಗಂಟೆ ಅಷ್ಟೇ, ಸಂಜೆ 5 ಗಂಟೆ. ಸೊ 5 ಗಂಟೆಗೆ ಇಲ್ಲಿ ಇಷ್ಟು ಡಾರ್ಕ್ ಆಗಿರುತ್ತೆ. ಸೊ 4:15 ಇವಾಗ ಸನ್ಸೆಟ್ ಆಗಿರೋದ್ರಿಂದ 5 ಗಂಟೆ ಹಂಗೆ ಇಷ್ಟು ಕತ್ಲೆ ಆಗಿದೆ. ಸೊ ನೀವು ತುಂಬ ಜನ ನನ್ನ ಹತ್ರ ಕೇಳ್ತಾ ಇರ್ತೀರಾ, ನೀವು ಯಾವ ಥರ ಸ್ಕಿನ್ ಕೇರ್ ಮಾಡ್ತೀರಾ ಅಂತ ತೋರಿಸಿ, ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ ಅಂತ. ಬಟ್ ಟು ಬಿ ಫ್ರ್ಯಾಂಕ್ ಏನು ಅಂದರೆ, ನಾನು ಜಾಸ್ತಿ ಈ ಸ್ಟೋರ್ ಬಾಟ್ ಪ್ರಾಡಕ್ಟ್ಸ್ ಅಂದರೆ ಜಾಸ್ತಿ ಹೆವಿ ಏನೇನೋ ಕೆಮಿಕಲ್ಸ್ ಇರೋ ಕ್ರೀಮ್ಗಳು ಅದು ಇದೆಲ್ಲ ನಾನು ಜಾಸ್ತಿ ಫೇಸ್ಗೆ ಪ್ರಿಫರ್ ಮಾಡೋದೇ ಇಲ್ಲ. ನಾನು ಏನಿದ್ರು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೇ ಏನಾದರೂ ಮಾಡ್ತಾ ಇರ್ತೀನಿ ಫೇಸ್ಗೆ, ಫೇಸ್ ಪ್ಯಾಕ್ ಆ ಥರ ಎಲ್ಲ. ಸೊ ಅದೇ ಥರ ನಾನು ಲಾಸ್ಟ್ ಟೈಮ್ ಕೂಡ ಒಂದು ವಿಡಿಯೋದಲ್ಲಿ ನಾನು ಹೇಗೆ ಸ್ಕಿನ್ ಕೇರ್ ಮಾಡ್ಕೊತೀನಿ, ಕೆಲವೊಂದು ಸರಿ ಅಲೋವೆರಾ ಯೂಸ್ ಮಾಡ್ಕೊಂಡೆಲ್ಲ ಅನ್ನೋದೆಲ್ಲ ಕೆಲವೊಂದೆಲ್ಲ ನಾನು ಶೇರ್ ಮಾಡಿದ್ದೀನಿ. ನಾನು ಯೂಸ್ ಮಾಡೋ ಸ್ಕ್ರಬ್, ನ್ಯಾಚುರಲ್ ಸ್ಕ್ರಬ್ ಬಗ್ಗೆ ನಾನು ನಿಮ್ಮ ಹತ್ರ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಚಾನಲಲ್ಲಿದೆ, ನೀವು ನೋಡ್ಬೋದು. ದಟ್ ಈಸ್ ಡೆಫಿನೆಟ್ಲಿ ವಾಟ್ ಐ ಡು. ನಾನು ಏನೇನು ಮಾಡ್ಕೊತೀನಿ ಒಂದು ವೀಕಲ್ಲಿ ಅಥವಾ ಒಂದು 2 ವೀಕ್ಸ್ಗೆ ಒಂದ್ಸರಿ ಏನೇನು ಮಾಡ್ಕೊತೀನಿ ಅಂತ. ಆ್ಯಂಡ್ ಇವತ್ತೂ ನಾನೊಂದು ಫೇಸ್ ಪ್ಯಾಕ್ ಟ್ರೈ ಮಾಡ್ತಾ ಇದ್ದೀನಿ. ಅದು ಬಂದುಬಿಟ್ಟು ಸಿನಮನ್ ಫೇಸ್ ಪ್ಯಾಕ್. ಸಿನಮನ್ ಮತ್ತು ಅದೇ ನಾವೇನು ಚಕ್ಕೆ ಯೂಸ್ ಮಾಡ್ತೀವಿ ಫುಡ್ ಇದೆಲ್ಲ ಮಾಡಬೇಕಾದ್ರೆ, ಪಲಾವ್ ಎಲ್ಲ ಮಾಡಬೇಕಾದ್ರೆ, ಅದು ಮತ್ತು ಹನಿ ಯೂಸ್ ಮಾಡಿಕೊಂಡು ಒಂದು ಫೇಸ್ ಪ್ಯಾಕ್. ಇದನ್ನು ನಾನು ವೀಕ್ಲಿ ಒಂದ್ಸರಿ ಅಥವಾ 2 ವೀಕಿಗೆ ಒಂದ್ಸರಿ ಈ ಥರ ಯೂಸ್ ಮಾಡ್ಕೊತೀನಿ. ನನ್ನ ಸ್ಕಿನ್ ಬಂದುಬಿಟ್ಟು ವೆರಿ ನಾರ್ಮಲ್ ಸ್ಕಿನ್, ಅಂದರೆ ತುಂಬ ಡ್ರೈ ಸ್ಕಿನ್ ಅಲ್ಲ, ತುಂಬ ಆಯಿಲಿ ಸ್ಕಿನ್ನೂ ಅಲ್ಲ. ಸೊ ಇಟ್ಸ್ ಇನ್ ಬಿಟ್ವೀನ್. ಸೊ ಒಂಥರ ನಾರ್ಮಲ್ ಸ್ಕಿನ್ ಅಂತ ಹೇಳ್ಬೋದು. ಅಂದರೆ ಒಂದು ಸ್ವಲ್ಪ ಪಿಂಪಲ್ ಬರೋದೆಲ್ಲ ಒಂದು ಸ್ವಲ್ಪ ಕಮ್ಮಿ ನನ್ನ ಈ ಸ್ಕಿನ್ ಟೈಪ್ಗೆ. ಟಚ್ಬಿಟ್. ಸೊ ನಾನೇನೇನೋ ಮಾಡ್ಕೊತೀನಿ ಅದೆಲ್ಲ ನನ್ನ ಸ್ಕಿನ್ಗೆ ಸೂಟ್ ಆಗುತ್ತೆ. ಸೊ ಡೆಫಿನೆಟ್ಲಿ ವೆನ್ ಯು ಆರ್ ಟ್ರೈಯಿಂಗ್ ಸಮಥಿಂಗ್, ನೀವೇನೋ ಒಂದು ಟ್ರೈ ಮಾಡ್ತಾ ಇದ್ದೀರಾ ಫೇಸ್ ಪ್ಯಾಕ್ ಅಥವಾ ಏನೇ ಒಂದು ನಿಮ್ಮ ಫೇಸ್ಗಾಗಿರ್ಬೋದು, ಹೇರ್ಗಾಗಿರ್ಬೋದು ಟ್ರೈ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ನೀವೊಂದು ಪ್ಯಾಚ್ ಟೆಸ್ಟ್ ಫಸ್ಟ್ ಮಾಡ್ಕೊಳ್ಳೇಬೇಕು. ಅಂದರೆ ನೀವು ಏನೇ ಒಂದು ಅಪ್ಲೈ ಮಾಡ್ತಾ ಇದ್ದೀರಾ ಮುಖಕ್ಕೆ ಅಂದ್ರೂ ಅದನ್ನು ಫಸ್ಟ್ ನೀವೊಂದು ಕೈಯಲ್ಲಿ ಅಪ್ಲೈ ಮಾಡಿಕೊಂಡು ಅದನ್ನು ಫಸ್ಟು ಆ ಥರ ಪ್ಯಾಚ್ ಟೆಸ್ಟ್ ಮಾಡಿ ಏನಾದರೂ ರಿಯಾಕ್ಷನ್ ಆಗುತ್ತೆ ಅಂದರೆ ಫಸ್ಟ್ ನೋಡಬೇಕು. ಏನೂ ಆಗಿಲ್ಲ ಅಂದರೆ ಆಮೇಲೆ ಟ್ರೈ ಮಾಡ್ಬೋದು ಡೆಫಿನೆಟ್ಲಿ. ಸೊ ಇವಾಗ ನಾನು ಯಾವ ಥರ ಇದನ್ನು ಸಿನಮನ್ ಫೇಸ್ ಪ್ಯಾಕ್ ಹಾಕ್ಕೊತೀನಿ ಅನ್ನೋದನ್ನು ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ. ಸೊ ಈ ಫೇಸ್ ಪ್ಯಾಕ್ಗೆ ನಾನು ಯೂಸ್ ಮಾಡ್ತಾ ಇರೋದು ಇದು ಪೌಡರ್, ಇದು ಸಿನಮನ್ ಪೌಡರ್. ಅಂದರೆ ಏನು ನಮ್ಮ ಈ ಸಿನಮನ್ ಸ್ಟಿಕ್ಸ್ ಬರುತ್ತಲ್ವ, ಚಕ್ಕೆ ಈ ಥರ ಸ್ಟಿಕ್ಗಳು, ಅದನ್ನು ಮಿಕ್ಸಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡಿರೋದು. ಆ್ಯಂಡ್ ದೆನ್ ನಾನು ಯೂಸ್ ಮಾಡ್ತಾ ಇರೋದು ಹನಿ ಏನಕ್ಕೆ ಅಂದರೆ ಹನಿ ಇದು ಲೈಕ್ ಸೊ ನ್ಯಾಚುರಲ್ ಮಾಯಿಶ್ಚರೈಸರ್ ಅದು. ಅಂದರೆ ಈ ವಿಂಟರಲ್ಲೂ ಕೂಡ ಈಗ ನಮಗೆ ತುಂಬ ಸ್ಕಿನ್ ಡ್ರೈ ಆಗುತ್ತೆ. ಸೊ ಅವಾಗೆಲ್ಲ ಹನಿ ಯೂಸ್ ಮಾಡಿಕೊಂಡ್ರೆ ವಿಂಟರ್ ಟೈಮಲ್ಲಿ ತುಂಬ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆ ಗ್ಲೋ ಕೊಡುತ್ತೆ ಅದು ಸ್ಕಿನ್ಗೆ. ಆ್ಯಂಡ್ ಅದಕ್ಕಿಂತ ಒಳ್ಳೆ ಮಾಯಿಶ್ಚರೈಸರ್ ಸಿಗೋದಿಲ್ಲ, ನ್ಯಾಚುರಲ್ ಮಾಯಿಶ್ಚರೈಸರ್. ಸೊ ಡೆಫಿನೆಟ್ಲಿ ಹನಿ ತುಂಬಾ ಒಳ್ಳೆಯದು ಸ್ಕಿನ್ಗೆ. ಈ ಸಿನಮನ್ ಏನಕ್ಕೆ ಅಂದರೆ ಸಿನಮನಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಅಂದರೆ ನಿಮ್ಮ ಮುಖದಲ್ಲಿ ಇರೋ ಏನೇ ಒಂದು ಇಚಿಂಗ್, ಇರಿಟೇಷನ್ ಏನೇ ಆಗಿದ್ರೂ ಅದು ಡೆಫಿನೆಟ್ಲಿ ಅದನ್ನು ಸ್ವಲ್ಪ ರೆಡ್ಯೂಸ್ ಮಾಡುತ್ತೆ. ಆ್ಯಂಡ್ ಹಾಗೇ ಹನಿ ನಾನು ಆವಾಗಲೇ ಹೇಳ್ದಂಗೆ ನ್ಯಾಚುರಲ್ ಮಾಯಿಶ್ಚರೈಸರ್ ಆಗಿರೋದ್ರಿಂದ ಅದೆರಡನ್ನೂ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಮಾಡ್ಕೊಂಡು ಹಾಕೊಂಡಾಗ ಡೆಫಿನೆಟ್ಲಿ ಆ ಒಂದು ಫೈನ್ ಲೈನ್ಸ್ ಏನು ಬರುತ್ತೆ ಏಜ್ ಆಗ್ತಿದ್ದಂಗೆ ಒಂದು ಸ್ವಲ್ಪ ಅದನ್ನು ರೆಡ್ಯೂಸ್ ಮಾಡುತ್ತೆ. ಹಾಗೆ ಒಂದು ಎಕ್ಸ್ಫೋಲಿಯೇಟ್ ಮಾಡಿಬಿಟ್ಟು ಮುಖಕ್ಕೆ ಒಂದು ಗ್ಲೋ ಕೊಡುತ್ತೆ. ಸೊ ಈ ಫೇಸ್ ಪ್ಯಾಕನ್ನು ನೀವು ಒಂದು ವೀಕ್ಲಿ ಒನ್ಸ್ ಯೂಸ್ ಮಾಡಿದ್ರೆ ಸಾಕು. ಡೆಫಿನೆಟ್ಲಿ ನಾಟ್ ಮೋರ್ ದೆನ್ ಟ್ವೈಸ್, 2 ಸರಿಗಿಂತ ಜಾಸ್ತಿ ಯೂಸ್ ಮಾಡಬೇಡಿ. ಯಾಕಂದರೆ ಜಾಸ್ತಿ ಸರಿ ಸಿನಮನ್ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಅದೇ ನಿಮ್ಮ ಸ್ಕಿನ್ನನ್ನು ಇರಿಟೇಟ್ ಮಾಡ್ಬೋದು. ಆ್ಯಸ್ ಇಟ್ಸ್ ಅ ಸ್ಟ್ರಾಂಗ್ ಒಂದು ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಸಿನಮನ್ ಅದೇ ನಿಮ್ಮ ಸ್ಕಿನ್ನನ್ನು ಇರಿಟೇಟ್ ಮಾಡ್ಬೋದು. ಸೊ ಹಾಗಾಗಿ ಡೆಫಿನೆಟ್ಲಿ ನಾಟ್ ಮೋರ್ ದೆನ್ ಟ್ವೈಸ್. ಸೊ ಮೆಷರ್ಮೆಂಟ್ಸ್ ಹೇಳಬೇಕು ಅಂದರೆ ನಾನಿಲ್ಲಿ ಜಸ್ಟ್ ಇಷ್ಟು ತೊಗೊಳ್ಳೋದು ಸಿನಮನ್ ಪೌಡರ್ನ 1/2 ಟೀ ಸ್ಪೂನ್ ಅಷ್ಟು ತೊಗೊಳ್ಳೋದು ಒಂದು ಸರಿಗೆ. ಇಷ್ಟು ಸಿನಮನ್ ಪೌಡರ್. ಆ್ಯಂಡ್ ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್, 1/2 ಟೀ ಸ್ಪೂನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಹನಿ ಯೂಸ್ ಮಾಡ್ತೀನಿ. ಅಥವಾ ನೀವು ಇನ್ನೂ ಕಮ್ಮಿ ಮಾಡ್ಕೋಬೋದು, ನಿಮಗೆ ಎಷ್ಟು ಫೇಸ್ ಪ್ಯಾಕ್ ಬೇಕು ಅದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟು ನೀವು ಇನ್ನೂ ಕಮ್ಮಿ ಯೂಸ್ ಮಾಡ್ಕೊಬೋದು. ಸೊ ನಾನಿಲ್ಲಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪನೇ ಮುಖಕ್ಕೆ ಎಷ್ಟು ಬೇಕೋ ಅಷ್ಟೇ. ಸೊ ಇಲ್ಲಿ ಈ ಥರ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಸ್ವಲ್ಪ ಫಸ್ಟಿಗೆ ನಿಮ್ಮ ಕೈಗೆ ಹಾಕ್ಕೊಂಡು ನೋಡಿ, ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ. ಯಾವುದೇ ಒಂದು ಹೊಸ ಇಂಗ್ರೀಡಿಯೆಂಟ್ ನೀವು ನಿಮ್ಮ ಮುಖಕ್ಕೆ ಹಾಕ್ತೀರಾ ಅಂದರೆ ದಯವಿಟ್ಟು ಅದನ್ನು ಫಸ್ಟು ನಿಮ್ಮ ಕೈ ಮೇಲೆ ಒಂದು ಸ್ವಲ್ಪ ಹಾಕ್ಕೊಂಡು ರಬ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇಟ್ಟು ನೋಡಿ, ಏನಾದರೂ ನಿಮ್ಮ ಸ್ಕಿನ್ಗೆ ಇರಿಟೇಷನ್ ಆಗ್ಬೋದು ಅದರಿಂದ ಅಂತ. ಸೊ ಪ್ಯಾಚ್ ಟೆಸ್ಟ್ ಮಾಡಿ ನೋಡಿ, ಏನೂ ಆಗಿಲ್ಲ ಅಂದರೆ ಆಮೇಲೆ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಮುಂಚೆನೇ ನಿಮ್ಮದು ತುಂಬ ಸೆನ್ಸಿಟಿವ್ ಸ್ಕಿನ್ ಅಂದರೆ ಈ ಥರದೆಲ್ಲ ಮಾಡೋ ಮುಂಚೆ ಪ್ರಿಕಾಷನ್ಸ್ ತೊಗೊಂಡು ಆಮೇಲೆ ಮಾಡಿ.
ಅಪ್ಲೈ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೀವು ಇದನ್ನು ಅಪ್ಲೈ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ಸ್ಕ್ರಬ್ ಮಾಡೋದು, ಮುಖ ಮಸಾಜ್ ಮಾಡೋದು ಆ ಥರ ಏನೂ ಮಾಡಬೇಕಾಗಿಲ್ಲ. ಜಸ್ಟ್ ಅಪ್ಲೈ ಮಾಡಿಬಿಟ್ಟು 10 ಮಿನಿಟ್ಸ್ ಇಟ್ಬಿಟ್ಟು ಲ್ಯೂಕ್ ವಾರ್ಮ್ ವಾಟ್ರಲ್ಲಿ ಅದು ಬೆಚ್ಚಗೆ ಇರುವಂಥ ನೀರಲ್ಲಿ ತೊಳೆದ್ಬಿಟ್ರೆ ಸಾಕು. ಆ್ಯಂಡ್ ನಾಟ್ ಮೋರ್ ದೆನ್ 10 ಮಿನಿಟ್ಸ್, ಜಸ್ಟ್ 10 ಮಿನಿಟ್ಸ್ ಇಟ್ಟರೆ ಸಾಕು. ಅಥವಾ ಅದಕ್ಕಿಂತ ಕಮ್ಮಿ ಇಟ್ಟರೂ ಪರವಾಗಿಲ್ಲ, ಇಟ್ಬಿಟ್ಟು ತೊಳ್ಕೊಂಬಿಡಿ. 10 ಮಿನಿಟ್ಸ್ಗಿಂತ ಜಾಸ್ತಿ ಇಡೋಕ್ಕೆ ಹೋಗ್ಬಿಡಿ. ಸೊ ಐ ಜಸ್ಟ್ ವಾಶ್ಡ್ ಮೈ ಫೇಸ್. ಸೊ ಒಂಥರ ಫುಲ್ ಸಾಫ್ಟ್ ಫೀಲ್ ಆಗುತ್ತೆ ನಿಮಗೆ. ರೆಗ್ಯುಲರ್ ನೀವು ಯೂಸ್ ಮಾಡ್ತಿದ್ದಂಗೆ ವೀಕ್ಲಿ ಒನ್ಸ್ ನಿಮಗೆ ಸಾಫ್ಟ್ ಫೀಲ್ ಆಗುತ್ತೆ ಮುಖ. ಆ್ಯಂಡ್ ಆಲ್ಸೋ ಒಂಥರ ಕ್ಲಿಯರ್ ಆಗಿರೋ ಥರ ಫೀಲ್ ಆಗುತ್ತೆ ಸ್ಕಿನ್. ಒಂದು ಫ್ರೆಶ್ ಫೀಲ್ ಆಗುತ್ತೆ ನಿಮಗೆ ಈ ಒಂದು ಫೇಸ್ ಪ್ಯಾಕ್ ಯೂಸ್ ಮಾಡಿರೋದ್ರಿಂದ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಟ್ರೈ. That's it guys. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿ ತನಕೆಲ್ಲ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಸ್ಕಿನ್ಗೆ ಬರೋವಂಥ ಇರಿಟೇಷನ್ ಆಗಿರ್ಬೋದು, ಏನೇ ಒಂದು ಇಚ್ಚಿಂಗ್ ಆ ಥರ ಏನೇ ಆಗಿದ್ರು